ನಮಸ್ಕಾರ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ನಮಗೆಲ್ಲ ತಿಳಿದಿರುವಂತೆ ಕರ್ನಾಟಕದ ಫಸ್ಟ್ OTT ಪ್ಲಾಟ್ಫಾರ್ಮ್ V4 ಸ್ಟ್ರೀಮ್ ನಮ್ಮೆಲ್ಲರಿಗೂ ಕೂಡ ಬೇರೆ ಬೇರೆ ಸಿನಿಮಾದ ಮುಖೇನ, ವೆಬ್ ಸೀರೀಸ್ ಮುಖೇನ ಮನರಂಜನೆಯನ್ನ ನೀಡ್ತಾ ಬಂದಿದೆ. ಸೊ ಈ ಒಂದು ಮನರಂಜನೆಯ ಲಿಸ್ಟ್ಗೆ ಇನ್ನೊಂದು ಹೊಸ ಸಿನಿಮಾ ಆ್ಯಡ್ ಆಗ್ತಾ ಇದೆ. ಅದುವೇ ನಮ್ಮ ಕಪೋ ಕಲ್ಪಿತಂ. ಈ ಒಂದು ಸಿನಿಮಾ ಏನು, ಇದರ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಚಿತ್ರತಂಡ, ಈ ಒಂದು ಕಪೋ ಕಲ್ಪಿತಂ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ. ಇದೆಲ್ಲದರ ಕುರಿತಾಗಿ ಮಾಹಿತಿಯನ್ನ ಇವರಿಂದ ನಾವಿವತ್ತು ಪಡ್ಕೊಳ್ಳಿಕ್ಕಿದ್ದೇವೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಮೊದಲಿಗೆ ನಮ್ಮ ಜೊತೆಗೆ ಮಜಾ ಭಾರತ ಕಲಾವಿದರಾಗಿರುವಂತಹ ಶಿವರಾಜ್ ಕರ್ಕೇರ ಪುತ್ತಿಗೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸೊ ಹಾಗೆ ನಂತರ ಬ್ಯೂಟಿಫುಲ್ ಆಗಿ ಕುತ್ಕೊಂಡಿರುವಂತಹ ಒಂದು ಚಿತ್ರದ ನಿರ್ದೇಶಕಿ ಹಾಗೆ ನಟಿಯಾಗಿರುವಂತಹ ಸುಮಿತ್ರಾ ಗೌಡ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ತುಳು ಫಿಲ್ಮ್ ಇಂಡಸ್ಟ್ರಿಯ ಕಲ್ಚರಲ್ ಸೆಕ್ರೆಟರಿ ಹಾಗೆ ಡಾನ್ಸ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿರುವಂತಹ ರಾಜೇಶ್ ಕಣ್ಣೂರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸೊ ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಕಪೋ ಕಲ್ಪಿತಂ ಅನ್ನುವಂತಹ ಸಿನಿಮಾದ ಟೈಟಲ್ ಕೇಳುವಾಗ ಸ್ವಲ್ಪ ಲೈಕ್ ಏನಿದು ಅಂತ ಒಂದು ಕ್ವೆಶನ್ ಬರುತ್ತೆ. ಸೊ ಈ ಒಂದು ಹೆಸರು ಯಾರಿಟ್ಟಿರೋದು, ಇದರ ಹಿಂದಿರುವಂತಹ ಕಾರಣ ಏನು ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ ಮೇಡಮ್. ಹಿಂದಿರೋ ಕಾರಣ ಕೇಳಬೇಕಾದ್ರೆ ಯು ಹ್ಯಾವ್ ಟು ವಾಚ್ ದ ಫಿಲ್ಮ್. ಓಕೆ. Because you have to watch the film. Title ಕೊಟ್ಟಿದ್ದು ಗಣಿದೇವ್ ಕಾರ್ಕಳ ಅಂತ, ಕಪೋ ಕಲ್ಪಿತಂ. ಕಪೋ ಕಲ್ಪಿತಂ ಇದ್ರ ಅರ್ಥ ಸೆಲ್ಫ್ ಇಮ್ಯಾಜಿನೇಷನ್. ಓಕೆ. ಸೊ ಡೈರೆಕ್ಟರ್ ಆಗಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ಡೈರೆಕ್ಷನ್ ಮಾಡ್ತಾ ಇದ್ದೀರಾ. ಓಕೆ, ಈ ಬಗ್ಗೆ ನಾನು ಕೇಳಲಿಕ್ಕಿದ್ದೇನೆ. ಸೊ ಮಜಾ ಭಾರತ ಖ್ಯಾತಿಯ ಸರ್ ನೀವು, ಸೊ ಏನ್ ಪಾತ್ರ ಸರ್ ನಿಮ್ದು ಇದ್ರಲ್ಲಿ ಅಂತ? ಒಂದೊಂಥರ ಬಂದ್ಬಿಟ್ಟು ಈಸ್ ಅ ಸೈಕೋ ಮ್ಯಾನ್. ಓಕೆ. ತುಂಬಾ ಕಾಟ ಕೊಟ್ಟಿದ್ದೀನಿ, ಸೈಕೋ ಅಂತ ಹೇಳ್ತಾರೆ. ಇವಾಗಲೂ ಹೊರಗೆ ಬಂದ್ಮೇಲೂ ಸೈಕೋ. ಅದು ಕಾಮಿಡಿ ಆರ್ಟಿಸ್ಟ್ ಅಲ್ಲ, ಹಾಗೆ ಮಾಡಬೇಕು. ಸಮಥಿಂಗ್ ಡಿಫರೆಂಟ್. ಮಜಾ ಭಾರತದಲ್ಲಿ ಮಾಡಿದ ಕಾಮಿಡಿ ಇಲ್ಲಿ ಇನ್ನ ಅದನ್ನ ಹೊರತುಪಡಿಸಿ ಬೇರೆ ರೀತಿನ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಹಾಗೆ ಸ್ಕ್ರಿಪ್ಟ್ ರೈಟರ್ ಗಣಿದೇವ್ ಸರ್. ಒಳ್ಳೆ ರೀತಿಯ ಕ್ಯಾರೆಕ್ಟರ್. ನಾನು ಮಜಾ ಭಾರತದಲ್ಲಿ ಏನ್ 1 ವರ್ಷ ಮಾಡಿದ್ದೀನಿ, ಅದನ್ನ ಮಿಗಿಲಾಗಿ ಅದಕ್ಕಿಂತ ವಿಭಿನ್ನವಾದ ಒಂದು ಕ್ಯಾರೆಕ್ಟರ್ ಲೈಫಲ್ಲಿ ಮಾಡಿರೋದು ಫಸ್ಟ್ ಟೈಮ್. ಓಕೆ ಸರ್. ಸರ್ ನೀವು ರಂಗಭೂಮಿ ಕಲಾವಿದರು ಸರ್, ಈ ಒಂದು ಸಿನಿಮಾದಲ್ಲಿ ಯಾವ ರೀತಿಯ ಪಾತ್ರವನ್ನ ಮಾಡ್ತಾ ಇದ್ದೀರಾ, ಏನು ಅನ್ನುವಂಥದ್ದು? ಒಂದು ಕಪೋ ಕಲ್ಪಿತಂದಲ್ಲಿ ನನಗೆ ಒಂದು ನೆಗೆಟಿವ್ ರೋಲ್, ಅಂದ್ರೆ ಅದರಲ್ಲಿ 5 ಮೆಂಬರ್ಸ್ ಇದ್ದಾರೆ, ಅದು ನೆಗೆಟಿವ್ ರೋಲ್ ಅಲ್ಲಿ. ಓಕೆ. ಆ ರೀತಿ ಅದರಲ್ಲಿ ಒಂದು ಉತ್ತಮ ಪಾತ್ರ ನಾನು ಮಾಡಿದಂತ ಇಷ್ಟು ಫಿಲ್ಮ್ ಅಲ್ಲಿ ಒಂದು ವಿಭಿನ್ನವಾದ ಪಾತ್ರ ಅಂತ ಹೇಳ್ಬೋದು. ತುಂಬಾ ಖುಷಿ ಕೊಟ್ಟಿದೆ. ಜರ್ನಿ ತುಂಬಾ ಒಳ್ಳೇದಾಗಿತ್ತು. ಓಕೆ ಮೇಡಮ್, ನಿಮ್ಮ ಬಗ್ಗೆ ಕೇಳೋದಾದ್ರೆ ನೀವು ಮೂಲತಃ ಎಲ್ಲಿ ಅವರು, ವೇರ್ ಆರ್ ಯು ಫ್ರಮ್ ಅಂತ? ಮೂಲತಃ ಐ ಆಮ್ ಫ್ರಮ್ ಮಂಡ್ಯ, KR ಪೇಟೆ. ಮಂಡ್ಯದ ಹುಡುಗಿ. ಓಕೆ. ಮಂಡ್ಯದ ಬೆಳಗ್ಗೆ. ಥ್ಯಾಂಕ್ ಯು. ಬಾರ್ನ್ ಆಗಿದ್ದು KR ಪೇಟೆಯಲ್ಲಿ, ಬಾಟಮ್ ಅಂಡ್ ಎವ್ರಿಥಿಂಗ್ ಇಸ್ ಇನ್ ಮುಂಬೈ. ಓಕೆ, ಹಾಗೆ. ಸೊ ಶೂಟಿಂಗ್ ಸೆಟ್ ಅಲ್ಲಿ ಹೇಗಿದ್ರು? ಲೈಕ್ ಕಬ್ಬಿನ ತರ ಸ್ವೀಟ್ ಆಗಿದ್ರ, ಮಿರ್ಚಿ ತರ ಖಾರವಾಗಿದ್ರ, ಹೇಗಿದ್ರು ಇವರು? ಡಿಲೇ ಆದ್ರೆ ಖಾರ ಆಗ್ತಿತ್ತು, ಸ್ವಲ್ಪ ಜಾಸ್ತಿ ಆದ್ರೆ ಮಿರ್ಚಿ ಆಗ್ತಿತ್ತು. ಸೊ ಪಾಪ ತುಂಬಾ ಇನ್ನೋಸೆಂಟ್ ಕಾಣ್ತಾ ಇದಾರೆ. ಸೊ ಬೈತಿದ್ರ ಹಾಗೆಲ್ಲ? ಇಲ್ಲ, ಬೈತಿರ್ಲಿಲ್ಲ. ಆ ರೀತಿ ನೀವು ಬೈತಿದ್ರಿಯಾ? ಅವ್ರು ಬೈತಿದ್ರಂತೆ ನನಗೆ. ಜೋಕ ಫ್ರೆಂಡ್ಲಿ ಆಗಿತ್ತು. ತುಂಬಾ ಎಲ್ಲರೂ ಸೇರಿ ಒಂದು ಟೀಮ್ ವರ್ಕ್ ಅಂತ ಹೇಳ್ಬೋದು. ತುಂಬಾ ಉತ್ತಮವಾಗಿ ಮೂಡಿ ಬಂದಿದೆ. ಓಕೆ. ಎಲ್ಲರದ್ದು ಕೆಮಿಸ್ಟ್ರಿ ಒಂದೇ ಲೆಕ್ಕ ಇತ್ತು. ಆ ರೀತಿಯಾಗಿ ಏನು ಪ್ರಾಬ್ಲಮ್ ಆಗಲಿಲ್ಲ. ಡೈರೆಕ್ಟರ್ ತುಂಬಾ ಸ್ವೀಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ರು, ಎಲ್ಲರಿಗೆ ಕ್ರಶ್ ಆಗಿದ್ರು. ಓ ಮೈ ಗಾಡ್. ನನಗೆ ಅಕ್ಕಂತರ ತಂಗಿ ತರ ಕನ್ಫ್ಯೂಸ್ ಆಯ್ತು ಅವರಿಗೆ, ಏನಂತ ಕನ್ಫ್ಯೂಸ್ ಆಕ್ಚುಲಿ. ನನ್ಗೆಲ್ಲ ಆಕ್ಚುಲಿ ಅವನಿಗೆ. ಹೌದು, ಇವ್ರಿಗೆ ಮತ್ತೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಅದರ ಹಿಂದೆ ಹೋಗ್ಲಿಲ್ಲ. ಹಾಗೆ ಅವ್ರು ಮತ್ತೆ ಅಕ್ಕ ಇಲ್ಲ ತಂಗಿ ಅಂತ So he was not having any choice. ಸೊ ನಿಮ್ಗೆ ಹೇಳಿದ್ರಾ ನನಗೆ ಕ್ರಶ್ ಇದೆ, ಆ ರೀತಿ ಏನಾದ್ರು ಹೇಳಿದ್ರು? ಕಪೋ ಕಲ್ಪಿತಂ ಅದೇ ಸೆಲ್ಫ್ ಇಮ್ಯಾಜಿನೇಷನ್ ಸೂಟ್ ಆಗುತ್ತಲ್ವಾ? ಓಕೆ. ಸೆಲ್ಫ್ ಇಮ್ಯಾಜಿನೇಷನ್. ಓ ಶಿ ಇಸ್ ಮೈ ಲೈಕ್, ಶಿ ಇಸ್ ಮೈ ಲೈಕ್. ಓಕೆ. ಸೊ ಫೈನಲ್ ಔಟ್ಪುಟ್ ತಂಗಿ. ಆಗ ಅಕ್ಕ ಹೇಳಿದ್ರಿ, ಈಗ ತಂಗಿ. ಅದೇ ಏನು ಅಕ್ಕನ ತಂಗಿನಾ? ಹೈಟ್ ಅಲ್ಲಿ ತಂಗಿ, ಹೈಟ್ ಅಲ್ಲಿ ಅಕ್ಕ, ವಯಸ್ಸಲ್ಲಿ ತಂಗಿ. ಓಕೆ. ಓಕೆ, ಹಾಗೆ. ಮೇಡಮ್, ನೀವು ಡೈರೆಕ್ಷನ್ ಅಲ್ಲಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? ಎಕ್ಸ್ಪೀರಿಯನ್ಸ್ಡ್. ಇಟ್ಸ್ ಲೈಕ್ ಟು ವರ್ಕ್. ಅದು 5 ದಿನ ನಾನ್ ಸ್ಟಾಪ್ ವಿ ವರ್ಕ್, ಡೇ ಅಂಡ್ ನೈಟ್. ಸೊ ಇವ್ರಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ how I was in my set ಅಂತ. So more than me, these people can explain how I was in my set and I was directing. Okay. So ನೀವು ಇದರ ಹಿಂದೆ ಯಾವ್ದಾದ್ರು ಸಿನಿಮಾ ಮಾಡಿದ್ರಾ ಹೇಗೆ ಅಂತ?
ಇದರ ಮುಂಚೆ ನನ್ನ ಫಸ್ಟ್ ಫಿಲ್ಮ್ ಜಿಷ್ಣು ಅಂತ, ಸೊ ಅದು ಬಿಕಾಸ್ ಆಫ್ ಕೋವಿಡ್ ಇಂದ ಸ್ಟಾಪ್ ಆಗಿದೆ. ಫಸ್ಟ್ ಶೂಟ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಹಾಫ್ ಇಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ ಇನ್ ಕಮಿಂಗ್ ಮಂತ್. ಓಕೆ, ಹಾಗೆ. ಸೊ ಅದರಲ್ಲಿ ನೀವು ಜಸ್ಟ್ ಆಕ್ಟ್ರೆಸ್ ಆಗಿ ಮಾಡಿದ್ದೀರಾ ಅಥವಾ ನೋ? ಇನ್ ದಟ್ ಆಲ್ಸೋ ಐ ಆಮ್ ಅಸೋಸಿಯೇಟ್ ಡೈರೆಕ್ಷನ್. ಎರಡು ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಓಕೆ ಸರ್, ನೀವು ಹೇಗೆ ಈ ಒಂದು ಸಿನಿಮಾ ನಿಮಗೆ ಬಂತು? ಲೈಕ್ ಆಕ್ಚುಲಿ ಗಣಿ ದೇವ್ ನನ್ನ ಫ್ರೆಂಡ್, ನಾವು ಹೀಗೆ ಮಾತಾಡ್ತಿದ್ದೆವು. ಹೇಳ್ತಾ ಇದ್ರು ಒಂದು ಚಾನ್ಸ್ ಉಂಟು, ನಮ್ದು ಒಂದು ನೆಕ್ಸ್ಟ್ ಯಾವುದಾದ್ರು ಫಿಲ್ಮ್ ಅಲ್ಲಿ ಚಾನ್ಸ್ ಉಂಟು ಅಂತ ಇದರಲ್ಲೊಂದು ಕೊಟ್ಬಿಟ್ರು. ಅದು ತುಂಬಾ ಒಂದು ಉತ್ತಮವಾದ ಪಾತ್ರ. ಜೊತೆಗೆ ಅಂದ್ರೆ ಇವರು ಹೇಳಿದಾಗಲೇ 5 days ಅಲ್ಲಿ ರಾತ್ರಿ ಹಗಲು ಡೇ ನೈಟ್ ಫುಲ್ ವರ್ಕ್. ನಾವು ಮಲಗಿದೆ ಇಲ್ಲ. ಓಕೆ, ಓನ್ಲಿ 5 days ಅಲ್ಲಿ ಈ ಒಂದು ಶೂಟ್ ಕಂಪ್ಲೀಟ್ ಆಗಿದೆ. ಎಷ್ಟು ಗಂಟೆಗೆ ಹೇಳ್ತಿದ್ರಿ ಬೆಳಿಗ್ಗೆ ನೀವು? ಬೆಳಿಗ್ಗೆ ಅದು ಬೆಳಿಗ್ಗೆ ನಾವು ಒಂದು 2 ಗಂಟೆಗೆ ಬಂದ್ರೆ ಶೂಟಿಂಗ್ ಮುಗಿಸಿದ್ರೆ ಮಾತಾಡಿ ಮಲ್ಗೋಗಿ 3 ಗಂಟೆ ಆಗ್ತಿತ್ತು, 3-4 ಆಗ್ತಿತ್ತು. ಬೆಳಿಗ್ಗೆ ಯಾರೋ ಬಂದು ಎಬ್ಸೋರಪ್ಪ ನಮ್ಮನ್ನು 5:30ಗೆ ಯಾರಪ್ಪ ಅಂತ. ಯಾರದು? ಅವರು ತಂಗಿಯವರು. ಅವ್ರು ನಿಮ್ಗಿಂತ ಬೇಗ ಹೇಳಿ ಎಲ್ರು ಎಬ್ಬಿಸ್ತಾ ಇದ್ರಲ್ಲಿ. ಅದೊಂದು ಒಳ್ಳೆ ಜವಾಬ್ದಾರಿ ಅವ್ರು ಇದ್ ಮಾಡ್ತಿದ್ರು. ಅವರು ನಮ್ಗಿಂತ ಜಾಸ್ತಿ ನಿದ್ದೆ ಇದ್ ಮಾಡ್ತಿದ್ರು. We slept 5 days actually. We slept only. 1.5 ಗಂಟೆ ನಿದ್ದೆ ಮಾಡಿ ನಮ್ಮನ್ನು ಎಬ್ಬಿಸ್ತಿದ್ರು ಪಾಪ. ಓಕೆ, ಅಷ್ಟು ಹಾರ್ಡ್ ವರ್ಕ್ ಮಾಡಿ ನೆಕ್ಸ್ಟ್ ಡೇ ನಿಮ್ಗೆ ಒಂಥರ ಫೇಸ್ ಟಯರ್ಡ್ ಆಗ್ತಾ ಇರ್ಲಿಲ್ವಾ? ಆ ರೀತಿ ಏನಾದ್ರು ಆಗ್ತಾ ಇರ್ಲಿಲ್ವಾ ಅಂತ? ನಿದ್ದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ? ಕ್ಯಾಮರಾ ರೋಲ್ ಆದ್ಮೇಲೆ ಅದು ಆಟೋಮೆಟಿಕ್ ಆಗಿ ಹೋಗ್ತಾ ಇತ್ತು. ಅದಾದ್ಮೇಲೆ ಆ ಕಡೆ ಕ್ಯಾಮರಾ ರೋಲ್ ಇಲ್ದಂಗ ಸ್ವಲ್ಪ ಅಯ್ಯೋ ಮಲ್ಬೇಕು. ಆಕ್ಚುಲಿ ಇವರಾದ್ರೂ ಮಲಗ್ತಿದ್ರು, ನಾವು 3 ಜನ ಅಂತೂ ಮಲ್ಗೇ ಇಲ್ಲ. ಓಕೆ, ಹಾಗೆ ಗ್ಯಾಪ್ ಸಿಕ್ಕಿದ್ರೆ ಮಲಗ್ತಾ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಅದು ಮೇಕಿಂಗ್ ವಿಡಿಯೋಸ್ ಅಲ್ಲಿ ಬರುತ್ತೆ ನೋಡಿ ಅವಾಗ ಹೇಗ್ ಮಲಗ್ತಿದ್ರು ಅಂತ. ಓಕೆ, ಎಲ್ಲಿ ಜಾಗ ಉಂಟಲ್ಲಿ ಮಲಗ್ತಾ ಇದ್ರು, ಎಲ್ಲಿ ಬೇಕಲ್ಲೇ. ಬೆಳಿಗ್ಗೆ ಅಷ್ಟು ಬೇಗ ಎದ್ದು ಮಲಗಿ ಇಲ್ಲ. ಮತ್ತೆ ಅದು ಇನ್ನೊಂದೇನಂದ್ರೆ ಒಂದೇ ಮನೇಲಿ ಶೂಟಿಂಗ್ ಅಂದ್ರೆ ಒಂದೇ ಲೊಕೇಶನ್ ಅಲ್ಲಿ 90% ಮೂವಿ ಆಗಿರೋದೇ ಒಂದೇ ಲೊಕೇಶನ್. ಸೊ ನಮ್ಮ ಮೂವಿಲಿ ಕೆಲವೊಂದು ಸ್ಪೆಷಾಲಿಟಿ ಅದೇ, ಒಂದೇ ಲೊಕೇಶನ್ ಅಲ್ಲಿ ಆಗಿರೋದು. ಒಂದೇ ಲೊಕೇಶನ್ 90% ಒಂದೇ ಲೊಕೇಶನ್, ಒಂದ್ ಮನೆ, ಆ ಮನೇಲೆ ಆಗಿದೆ. ಅದ್ ಬಿಟ್ರೆ ಅದೇ 5 days ಅಲ್ಲಿ ಆಗಿರೋದು ವಿತ್ 90% ಮೂವಿ ಗಿಂಬಲ್ ಅಲ್ಲಿ ಶೂಟ್ ಆಗಿರೋದು. ಅದು ಫಸ್ಟ್ ಟೈಮ್. ಅದೇ ಕೆಲವೊಂದು ಸ್ಪೆಷಾಲಿಟಿ ನಮ್ಮ ಮೂವಿದಿದೆ. ಸೊ ಅದೇ ಒಂದ್ ಲೊಕೇಶನ್ ಅಲ್ಲಿ ಏನ್ ಮಾಡಿದ್ದೀವಿ ನಾವು, ಹಾಗಾಗಿ ನಮ್ಗೆ ನಿದ್ದೆ ಕೆಟ್ಟರು ಪರವಾಗಿಲ್ಲ. ಡೇ ನೈಟ್ ನಿದ್ದೆ ಕೆಡ್ತೀವಿ ಆ ಮೂವಿಲಿ, ಥ್ರೂ ಔಟ್ ಮೂವಿ ನಿದ್ದೆ ಮಾಡಲ್ಲ. ಸೊ ನಿದ್ದೆ ಕೆಟ್ಟರು ನಮ್ಗೆ ಅದೊಂಥರ ನ್ಯಾಚುರಲ್ ಆಗಿರುತ್ತೆ. ಓಕೆ, ಹಾಯ್ ಸರ್, ನೀವು ಮಜಾ ಭಾರತದಲ್ಲಿ ಮಾಡಿ ನಂತರ ನಿಮ್ಗೆ ಸಿಕ್ಕಿರುವಂತಹ ಮೊದಲ ಆಪರ್ಚುನಿಟಿ ಇದು ಅಥವಾ ಯಾವ್ದಾದ್ರು ಬೇರೆ? ಬ್ಯಾಂಗ್ಳೂರಲ್ಲಿ ಬಂದೂಕ್ ಅಂತ ಒಂದು ಕನ್ನಡ ಮೂವಿ ನಡೀತಿದೆ, ಸ್ಟಾರ್ ಕಾಸ್ಟಿಂಗ್ ಮೂವಿ ಅದು. ಸೊ ಅದರದ್ದು ಇವಾಗ ಫಸ್ಟ್ ಡೇ ಶೂಟ್ ಆಗಿದೆ, ಫಸ್ಟ್ ಶೆಡ್ಯೂಲ್ ಆಗಿದೆ. ಸೆಕೆಂಡ್ ಶೆಡ್ಯೂಲ್ ಈ ಮಂತ್ ಅಲ್ಲಿ ಇದೆ. ಇವಾಗ ನೆಕ್ಸ್ಟ್ ವೀಕ್ ಹೋಗ್ಬೇಕು ಬ್ಯಾಂಗ್ಳೂರಿಗೆ. ಹೋಗ್ತಾ ಇದ್ದೀರಿ? ಓಕೆ, ಇದ್ರ ಆಡಿಷನ್ ಹೇಗಾಯ್ತು ನಿಮ್ಗೆ? ಹೇಗೆ ಸಿಕ್ಕಿತ್ತು? ಆಡಿಷನ್ ಅಂತ ಮಾಡಿಲ್ಲ ನಾನು. ಗಣಿದೇವ್ ಸರ್ ಸ್ಕ್ರಿಪ್ಟ್ ರೈಟರ್, ಅವರು ಮೊದಲಿಂದಲೂ ಪರಿಚಯ. ಅವ್ರು ಮೊದಲ ಮೂವಿಗೂ ವರ್ಕ್ ಮಾಡಿದ್ದೆ. ಸೊ ಅವರು ಕಾಲ್ ಮಾಡಿಬಿಟ್ಟು, ಅಂದ್ರೆ ನನ್ನ ಅದು ಮಜಾ ಇತ್ತು. ಕಾಲ್ ಮಾಡಿಬಿಟ್ಟು ಈ ಸೂಟ್ಸ್ ಫಾರ್ ದಟ್ ಕ್ಯಾರೆಕ್ಟರ್ ಆಕ್ಚುಲಿ ರಿಯಲ್ ಸೈಕೋ ಮ್ಯಾನ್ ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಸರ್ ನನ್ನನ್ನು ಇಟ್ಕೊಂಡು ಬಂದಿದ್ದೀರಾ? ಸೂಪರ್ ಸರ್ ಅಂತ ಹೇಳಿದೆ. ಬರ್ತೀರಾ ಅಂತ ಕೇಳಿದ್ರು. ಖಂಡಿತ ಬರ್ತೀನಿ ಅಂತ ಒಪ್ಕೊಂಡೆ. ಹಂಗೆ ನಿಮ್ಗೆ ಸೆಲೆಕ್ಟ್ ಆಗಿ. ಸೊ ನೀವ್ ಹೇಳಿದ್ರಿ ಸರ್ 5 ದಿನದಲ್ಲಿ ಮಾತ್ರ ಈ ಒಂದು ಶೂಟಿಂಗ್ ನಡೆದಿದೆ ಅಂತ. ಬಹುಶಃ ಅದು ವೆರಿ ಡಿಫಿಕಲ್ಟ್. ಇದ್ರ ಹಿಂದೆ ಏನಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಅಲ್ಲಿ ಶೂಟಿಂಗ್ ಸೆಟ್ ಹೋಗ್ತಾ ಇದ್ರಾ ಅಥವಾ ಎಕ್ಸಾಕ್ಟ್ ಅಲ್ಲೇ ಹೋಗಿ ಶೂಟ್ ಮಾಡ್ತಾ ಇದ್ರಾ, ಹೇಗೆ ಅನ್ನುವಂಥದ್ದು? ಅದೇ ಒಂದು ಸ್ಪೆಷಾಲಿಟಿ ಮೇಡಮ್. ಏನಂದ್ರೆ ಎಲ್ಲರೂ ಶೂಟಿಂಗ್ ಸೆಟ್ಟಿಗೆ ಬಂದಾದ್ಮೇಲೆ ಸ್ಕ್ರಿಪ್ಟ್ ಮೊದಲೇ ಕಳಿಸಿದ್ರು, ಬಟ್ ಡೈಲಾಗ್ಸ್ ನೋಡ್ಕೊಂಡಿದ್ವಿ ಅಷ್ಟೇ. ಆದ್ಮೇಲೆ ರಿಹರ್ಸಲ್ ಅಂತ ಆಗಿರೋದು ಸ್ಪಾಟ್ ಅಲ್ಲೇ. ಸೊ 5 days ಅಲ್ಲೇ ಎಲ್ಲ ಮುಗ್ದಿದೆ. ರಿಹರ್ಸಲ್ ಇಂದ ಹಿಡಿದು ಶೂಟು ಎಲ್ಲ ಮುಗ್ದಿದೆ 5 days ಅಲ್ಲೇ. ಓಕೆ, ಸೊ ಎಲ್ಲ ಲೈಕ್ ಇದೊಂದು ಹೊಸಬರ ಮೂವಿ ಅನ್ನುವಂಥದ್ದು ನಾನು ಕೇಳ್ಪಟ್ಟೆ. ಸೊ ಹೊಸತನದಿಂದ ಕೂಡಿರುತ್ತೆ ಆಫ್ ಕೋರ್ಸ್. ಸೊ ಹೊಸಬರ ಮೂವಿ ಒಂದು 5 ದಿನದಲ್ಲಿ ವಿದೌಟ್ ಎನಿ ರಿಹರ್ಸಲ್ ಹೇಗೆ ಏನದು ಅನ್ನೋದು ಅದೇ ಒಂದು ಅದರ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಎಲ್ಲರೂ ತುಂಬಾ ಕುತೂಹಲದಿಂದರು ಏನು ಮಾಡುವುದು, ಹೇಗೆ ಪ್ರೆಸೆಂಟ್ ಮಾಡ್ಬೇಕಂತ. ಹೊಸಬರನ್ನು ಕ್ಯಾಚ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಆಕ್ಚುಲಿ ಹೇಳಿದ್ದು ಕೇಳ್ತಾರೆ ಅವರು. ಮೈಂಡ್ ಫ್ರೆಶ್ ಇರುತ್ತೆ. ಸೊ ಡೈರೆಕ್ಟ್ರು ಹಿಂಗ್ ಬರ್ಬೇಕು ಅಂದ್ರೆ ಸೊ ಅವ್ರ ಕೈಯಿಂದ ಆದಷ್ಟು ಔಟ್ಪುಟ್ ಹಾಕ್ತಾರೆ. ಸೊ ಆದ್ಮೇಲೆ ಡೈರೆಕ್ಟ್ ಹೇಳ್ತಾರೆ ಇನ್ನೊಂದ್ ಸ್ವಲ್ಪ ಬಂದ್ರೆ ಚೆನ್ನಾಗಿರ್ತಿತ್ತು ಅಂತ ಅಷ್ಟೇ. ಅದೇ ಹಳೆ ಬಂದ್ರೆ ಹಳೆ ಸ್ಟೈಲ್ ಅಲ್ಲಿ ಮಾಡ್ಕೊಂಡು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವ್ರು ಮಾಡೋದಲ್ಲ. ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ವರ್ಕ್ ಅಂದ್ರೆ ಅದುವೇ ತೆಗಿಬೇಕು ಔಟ್ಪುಟ್. ಪ್ರೆಸೆಂಟೇಷನ್ ಆ ರೀತಿ ಆಡಿಯನ್ಸ್ ನೋಡಿರ್ತಾರೆ ಎಕ್ಸ್ಪೀರಿಯನ್ಸ್ ಅವ್ರನ್ನ, ಅವ್ರಿಗೆ ಇದೇ ರೀತಿ ಬರ್ಬೇಕು. ಅದು ಬಿಟ್ಟರೆ ಹೊರಗೆ ಬಂದ್ರೆ ಸೊ ಅವರು ಆತರ ಮಾಡ್ಬಾರ್ದಿತ್ತು, ಅವ್ರದೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಹೊಸಬ್ರು ಸೊ ಓಕೆ ಅವ್ರು ಹೇಗಾದ್ರು ಮಾಡಿದ್ರು, ಓ ಚೆನ್ನಾಗಿ ಮಾಡಿದ್ದೆ ಇನ್ನೊಂಚೂರು ಮಾಡ್ಬೋದಿತ್ತೇನೋ ಅನ್ನೋ ತರ ಮಾತಾಡ್ತಾರೆ ಅಷ್ಟೇ. ಹಾಗೆ ಮೇಡಮ್, ಆಸ್ ಅ ಡೈರೆಕ್ಟರ್ ಆಗಿ ನಿಮ್ಗೆ ಈ ಒಂದು ಹೊಸಬರ ಪ್ರಯತ್ನದ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ?
Actually, I didn't feel like I met these people first time. It was because ಎಲ್ರು jolly ಆಗಿದ್ವಿ and everyone was so cooperative. ಎಲ್ರು ಕೂಡ ಓಕೆ ಸೊ ಅಷ್ಟೇನು ಅನ್ಸ್ಲಿಲ್ಲ, ಅಲ್ಲಿ ಪ್ರಾಬ್ಲಮ್ಸ್ ಏನಾಗ್ಲಿಲ್ಲ. ಕ್ಯಾಮರಾಮನ್ ತುಂಬಾ ಒಳ್ಳೆ ಇದ್ರು, ಬಾತು ಕುಲಾಲ್ ಅಂತ ಅವರು. ವಾಸ್ ಅ ಗುಡ್ ಆಕ್ಚುಲಿ, ಈಸ್ ಗುಡ್ ಪರ್ಸನ್. ಓಕೆ ತುಂಬಾ ಸಪೋರ್ಟಿವ್ ಆಗಿದ್ರು ಆಕ್ಚುಲಿ. ನಾಟ್ ಓನ್ಲಿ ಎವ್ರಿ ಒನ್, ಇಬ್ರಿಗಿಂತ ಇನ್ನು ಪ್ರತಿಯೊಬ್ರು ಎಷ್ಟು ಆಲ್ಮೋಸ್ಟ್ 9 people ವಿ ಇನ್ ಮೂವಿ, ಎಲ್ರು ಕೂಡ ಸಪೋರ್ಟಿವ್ ಆಗಿದ್ವಿ. ಓಕೆ ಮೇಡಮ್, ನೀವು ಬಾರ್ನ್ ಅಂಡ್ ಬಾಟ್ ಅಪ್ ಬಾಂಬೆ ಅನ್ಸುತ್ತೆ ಅಲ್ವಾ? ಬಟ್ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ, ಹೇಗೆ ಅಂತ? ದಟ್ ಕ್ರೆಡಿಟ್ ಗೋಸ್ ಟು ಮೈ ಪೇರೆಂಟ್ಸ್. ನನ್ನ ತಂಗಿ ಅಂತ ಒಂದು 5 ದಿನ ಕಲಿಸ್ಬಿಟ್ಟು ಕನ್ನಡ ಹೌದು, ಅವರು ಕೂಡ ಕಲಿಸಿದ್ರು ನನಗೆ. ಬಿಕಾಸ್ ಯು ಕ್ಯಾನ್ ಮೇಕ್ ಔಟ್. ಅವರಿಗೆ ಕಲಿಸ್ಲಿಲ್ವಾ? ಬೇಡ, ಅದು ಸ್ವಲ್ಪ ಇಮ್ಯಾಜಿನೇಷನ್ ಅಲ್ಲಿ ಇಡುವ. ತುಳು ಬರ್ಪುಂಡೆ ಬರ್ಪುಂಡು ಒಂದು ಕಲ್ತಿದಾರೆ, ಎಂಚ ಕಲ್ತಾರು? ಎಂತ ಊಟ ಮಾಡ್ಲಿಕ್ಕೆ ಬರ್ಪುಂಡು ಪಾತಿರದು. ಓಕೆ, ಹಾಗೆ ಕಲ್ತಿರ್ತೀವಿ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಒಂದೇ ಲೊಕೇಶನ್ ಅಲ್ಲಿ 5 ದಿನ ಶೂಟಿಂಗ್ ಮಾಡಿದ್ದು ಅಂತ. ಸೊ ಯಾವ ಒಂದು ಥೀಮ್ ಇಟ್ಕೊಂಡು ನೀವು ಒಂದೇ ಲೊಕೇಶನ್ ಅನ್ನ ಇಟ್ಕೊಳ್ಬೇಕು, ಅಥವಾ ಬೇರೆ ಬೇರೆ ಲೊಕೇಶನ್ಸ್ ಇದ್ರೆ ಅಟ್ರಾಕ್ಟಿವ್ ಆಗುತ್ತೆ ಅಂತ ಅನ್ಕೊಳ್ತಾರೆ ಜನರೆಲ್ಲ, ಬಟ್ ಒಂದೇ ಲೊಕೇಶನ್ ಅಲ್ಲಿ ನೋಡಿ ಥೀಮ್ ಹೇಳ್ಬೋದಾ ಬೇಡ ಒಂಚೂರು ರಿವಿಲ್ ಬಿಟ್ಕೊಡ್ತಾ ಇಲ್ಲ, ಬಿಡ್ಬಾರ್ದಲ್ವಾ? ಅದಕ್ಕೆ ನೀಟಾಗಿ ಗೊತ್ತಾಗುತ್ತೆ, ಬಿಟ್ಕೊಟ್ರೆ ನೀಟಾಗಿ ಗೊತ್ತಾಗುತ್ತೆ. ಓಕೆ, ಇನ್ನು ಈ ಒಂದು ಸಿನಿಮಾದಲ್ಲಿ ಯಾರೆಲ್ಲ ಇದ್ದಾರೆ, ಲೈಕ್ ಪ್ರೊಡ್ಯೂಸರ್ಸ್, ಅಬೌಟ್ ಮ್ಯೂಸಿಕ್ ಎಲ್ಲ ಹೇಗಿದೆ ಮೇಡಮ್ ಈ ಒಂದು ಸಿನಿಮಾ? ಮ್ಯೂಸಿಕ್ ಹರ್ಷ ಶೆಟ್ಟಿ ಮತ್ತೆ ಲಾಸ್ಟೆ ಫ್ರಾಂಡಿಸ್ ಅಂತ ಇಬ್ರು. ಪ್ರೊಡ್ಯೂಸರ್ ಬಂದು ರಮೇಶ್ ಗೌಡ ಮತ್ತೆ ಕನಿಕಾ ಪೂಜಾರಿ ಅಂತ. ಬಾಕಿ ಇವ್ರು ಬಿಟ್ಟು ಇನ್ನ ಪ್ರೀತಮ್ ಜೈನ್, ನಾನು ಪ್ರೊಡ್ಯೂಸ್ ಮಾಡಿಲ್ಲ, ಪ್ರೀತಮ್ ಜೈನ್ ಇದ್ದಾರೆ, ಅಂಡ್ ಚೈತ್ರ ಮತ್ತೆ ದೀಕ್ಷಿತ್ ಗೌಡ, ವಿಶಾಲ್, ವಿನೀತ್, ಭಾಸ್ಕರ್ ಸರ್. ಓಕೆ, ಹೊಸಬರ ಸಿನಿಮಾ ಅಲ್ವಾ? ಸೊ ಟೀಮ್ ಅವ್ರು ಹೇಗೆ ಸಪೋರ್ಟ್ ಮಾಡಿದ್ರು ಅಂತ? ಇಟ್ಸ್ ಗುಡ್ ಆಕ್ಚುಲಿ, ಗುಡ್, ವೆರಿ ಗುಡ್. ಓಕೆ, ಅಲ್ಲಿ ಹೊಸೊಬ್ರು ಅನ್ನೋದಕ್ಕಿಂತ ಎಲ್ರು ಒಂದೇ ಮನೆಯವ್ರ ತರ ಇದ್ವಿ, ಯಾಕಂದ್ರೆ ಒಂದೇ ಮನೇಲಿ ಇದ್ವಲ್ಲ, ಒಂದೇ ಮನೇಲಿ ಇದ್ವಿ ಕೂಡ ಎಲ್ರು. ಸೊ ಹಾಗೆ ಸರ್, ಇದು ಇನ್ನು ಹಿಂದಿಯಲ್ಲೂ ಕೂಡ ಈ ಒಂದು ಸಿನಿಮಾ ಬರ್ತಾ ಇದೆ ಅಂತ ಕೇಳ್ಪಟ್ವಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇಟ್ಸ್ ಗೋಯಿಂಗ್ ಟು ಬಿ ಡಬ್ ಇನ್ ಹಿಂದಿ ಆಲ್ಸೋ. ಓಕೆ, ಹೇಳ್ಬೋದಿತ್ತು. ಇಲ್ಲ. ಓಕೆ ಸರ್, ನೀವು ತುಳು ಅವರು, ಸೊ ತುಳುವಲ್ಲಿ ಈ ಸಿನಿಮಾ ಏನಾದ್ರು ಬರುವಂತಹ ಪ್ಲಾನ್ಸ್ ಇದೆಯಾ? ನಾವು ಈಗ ಗಣೇಶ್ ಸರ್ ಇದರದ್ದು ಸ್ಕ್ರಿಪ್ಟ್ ರೈಟರ್ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ತುಳುವಲ್ಲಿ ಮಾಡುವ ಈ ರೀತಿ ಪ್ಲಾನ್ ಉಂಟು. ಓಕೆ, ತುಳುವಲ್ಲಿ ಮಾಡುವಂತ ಪ್ಲಾನ್ ಇದೆ. ಸೊ ಈ ಒಂದು ಸಿನಿಮಾ ವೀಕ್ಷಕರಿಗೆ ನೀವು ನೋಡ್ಬೇಕು ಅಂತ ಹೇಳುದಾದ್ರೆ ಯಾವ ಒಂದು ಇದರಲ್ಲಿ ಹೇಳ್ತೀರಾ? ಲೈಕ್ ವೀಕ್ಷಕರಿಗೆ ನೋಡ್ಬೇಕು ಅಂದ್ರೆ ಲೈಕ್ ಒಂದು ಕಾಮಿಡಿ ಇರ್ತದೆ, ಈಗ ಒಂದು ಸೀರಿಯಸ್ ಇರುತ್ತೆ. ಸೊ ಈ ಒಂದು ಸಿನಿಮಾದಲ್ಲಿ ಯಾವ ರೀತಿಯಾದಂತಹ ಒಂದು ಅಂಶ ಇದೆ? ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್, ಕಾಮಿಡಿ, ಸಸ್ಪೆನ್ಸ್, ಥ್ರಿಲ್ಲರ್, ಲವ್, ಎವ್ರಿಥಿಂಗ್ ಎಲ್ಲ ಇದೆ. ಅದೊಂದು ಪಾಯಿಂಟ್ ಇದೆ, ಆ ವ್ಯೂ ಅಲ್ಲಿ ನೋಡ್ಬೇಕು ಆಡಿಯನ್ಸ್. ಆ ಪಾಯಿಂಟ್ ಏನಂತ ಒಂದ್ ಸ್ವಲ್ಪ ಬಿಟ್ಕೊಡ್ಬೋದಾ? ಇಲ್ಲ, ಸ್ವಲ್ಪ ಬಿಟ್ಕೊಡ್ಲಿಕ್ಕಿಲ್ಲ. ಸಸ್ಪೆನ್ಸ್ ಹೋಗುತ್ತಲ್ವಾ? ಒಂದು ಲೈನ್ ಅಲ್ಲಿ ಇರುತ್ತೆ, ಇವಾಗ ಒಂದು ಸೇತುವೆನ ಒಂದು ಕಂಬ ತೆಗೆದ್ರೆ ಹಿಂಗ್ ಬೀಳುತ್ತಂತ ಯಾವ್ದೊಂದು ಸೇತುವೆ ಇದೆ, ಅದೇ ರೀತಿ ಇದು ಒಂದು ಎಳೆ ಬಿಟ್ಕೊಟ್ರು ಗೊತ್ತಾಗೋಗ್ಬಿಡುತ್ತೆ. ಓಕೆ, ಇನ್ನು ಮೇಡಮ್ ಹತ್ರ ಕೇಳುದಾದ್ರೆ, ಸೊ ಈ ಒಂದು ಸಿನಿಮಾ ಮಾಡಬೇಕು, ನಾನೊಂದು ಡೈರೆಕ್ಷನ್ ಮಾಡಬೇಕು ಅಂತ ನಿಮ್ಗೆ ಯಾವಾಗ ಪ್ಲಾನ್ ಬಂತು? ಸೊ ಹೇಗೆ ಸ್ಟಾರ್ಟ್ ಆಯ್ತು? ಆಕ್ಚುಲಿ ನಾವು ಫಸ್ಟ್ ಮೂವಿ ಜಿಷ್ಟು ಮಾಡುವಾಗ ಆಕ್ಚುಲಿ ಇವಾಗ ಸ್ಟಾರ್ಟ್ ಆಗಬೇಕಿತ್ತು, ಬಿಕಾಸ್ ಆಫ್ ಕೋವಿಡ್ ಅದು ಸ್ಟಾಪ್, ಸೊ ವಿ ಹ್ಯಾವ್ ಟು ಸ್ಟಾಪ್ ದ್ಯಾಟ್. ಸೊ ಅದೇ ಡ್ಯೂರೇಷನ್ ಅಲ್ಲಿ ನಾವು ಪ್ಲಾನ್ ಮಾಡಿದ್ವಿ, ವೈ ವಿ ಕಾನ್ ಮೇಕ್ ಸಮ್ ಅದರ್ ಮೂವಿ ಅಂತ. ಸೊ ಸಮಥಿಂಗ್ ಲೈಕ್ ಯೂನಿಕ್, ಡಿಫ್ರೆಂಟ್, ಸ್ಮಾಲ್, ನಾಟ್ ಬಿಗ್, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಅವಾಗ ನಾನು ಮತ್ತೆ ಗಣಿದೇವ್ ಕರ್ಗಳ ಇಬ್ರು ಕುತ್ಕೊಂಡು ಪ್ಲಾನ್ ಮಾಡಿದ್ವಿ, ವೈ ವಿ ಕಾನ್ ಮೇಕ್ ದಿಸ್ ಮೂವಿ ಅಂತ. ಸೊ ವಿ ಪ್ಲಾನ್ ವಿತ್ ಇನ್ 1 week ಅಂಡ್ ಪ್ಲಾನ್ ಮಾಡಿದ್ವಿ, ಎಲ್ಲ ಎಕ್ಸಿಕ್ಯೂಟ್ ಕೂಡ ಆಗಿದೆ, ಸೂಪರ್ ಆಗಿ ಬಂದಿದೆ. ಸೊ ನಾವು ಪೀಪಲ್ ಹ್ಯಾವ್ ಟು ವಾಚ್ ಇಟ್, ಹೇಗಿದೆ ಅಂತ. ಓಕೆ, ಈ ಒಂದು ಸಿನಿಮಾ ಮಾಡುದು ಅಂತ ಹೇಳಿದ್ರೆ ನಿಜವಾಗ್ಲೂ ದೊಡ್ಡ ಒಂದು ವಿಚಾರ ಅಂತ ಹೇಳ್ಬೋದು. ಸೊ ಅಫ್ಕೋರ್ಸ್ ಮನೆಯಲ್ಲಿ ಅದು ಒಂದು ನೀವು ಹೆಣ್ಣಾಗಿ ಡೈರೆಕ್ಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರ, ಸೊ ಫ್ಯಾಮಿಲಿ ಸಪೋರ್ಟ್ ನಿಮ್ಗೆ ಹೇಗೆ ಸಿಕ್ಕಿತು ಅಂತ?
ಫಸ್ಟ್ ಥಿಂಗ್ ದೇರ್ ಇಸ್ ನೋ ಹೆಣ್ಣು ಗಂಡು, ಬೋತ್ ಆರ್ ಈಕ್ವಲ್. ಸೊ ನನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು ಅದೇ ನನಗೆ, ದೇರ್ ಇಸ್ ನೋ ಹೆಣ್ಣು, ದೇರ್ ಇಸ್ ನೋ ಗಂಡು. ಹುಡುಗ ಕೂಡ ಸೇಮ್ ಕೆಲಸ ಮಾಡ್ತಾರೆ, ಹುಡುಗಿ ಕೂಡ ಸೇಮ್ ಕೆಲಸ ಮಾಡ್ತಾರೆ. ಯು ಪೀಪಲ್ ಹ್ಯಾವ್ ಅ ಮೈಂಡ್ ಸೆಟ್ ಟು ವರ್ಕ್, ಇಟ್ಸ್ ಇನಫ್. ಮೋರ್ ದೆನ್ ಏನು ಬೇಕಾಗಿಲ್ಲ ಅಲ್ಲಿ ಅಂತ. ಸೊ ದೇ ಆರ್ ಮೈ ಸ್ಟ್ರೆಂತ್. Because of them only I'm here. They supported me to which time, no, you can do it, you just go, you just do it, whatever you want to do it, just ಹೇಳ್ತಾ ಇದ್ದಾರೆ. ಸೊ ಐಡಿಯಾಸ್ ಏನಾದ್ರು ಕೊಡ್ತಾ ಇದ್ರಾ? ಸೊ ನೀವು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನಪ್ಪ ಓಕೆ ಹೇಳ್ಕೊಡ್ತಾ ಇದ್ರಿ. ಸೊ ನೀವು ಆಕ್ಟಿಂಗ್ ಗೆ ಬರೋಕ್ಕಿಂತ ಮುಂಚೆ ಬೇರೆ ಯಾವ್ದಾದ್ರು ಲೈಕ್ ಮಾಡ್ಲಿಂಗ್ ಅಥವಾ ಹೀಗೆ ಬೇರೆ ಅವ್ರೀಗ ರಂಗಭೂಮಿ ಕಲಾವಿದ್ರು, ಸೊ ನಿಮಗೆ ಆ ರೀತಿ ಏನಾದ್ರು ಪ್ಯಾಷನ್ ಇತ್ತಾ? ಸೊ ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಜರ್ನಿ? ತುಂಬಾ ಇತ್ತು, ತುಂಬಾನೇ ಇತ್ತು, ಬಟ್ ಅದು ಯಾವ್ದು ಕೂಡ ವರ್ಕೌಟ್ ಆಗ್ಲಿಲ್ಲ. ಸೊ ವೈ ಐ ಕಾಂಟ್ ಆಕ್ಟಿಂಗ್, ಯಾಕೆ ನಾನು ಆಕ್ಟಿಂಗ್ ಫೀಲ್ಡಿಗೆ ಹೋಗಬಾರ್ದು ಅಂತ ದೆನ್ ಐ ಲರ್ನ್ ಆಕ್ಟಿಂಗ್ ಇನ್ ಮುಂಬೈ. ದೆನ್ ಐ ಸ್ಟಾರ್ಟೆಡ್ ಗಿವಿಂಗ್ ಆಡಿಷನ್ಸ್ ಇನ್ ಆಲ್. ದೆನ್ ಐ ಮೆಟ್ ಗಣಿದೇವ್ ಕಾರ್ಕಳ, ಸೊ then I got selected for Jishnu. ಓಕೆ, ಹಾಗೆ ಸರ್ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಸೊ ಮಜಾ ಭಾರತದಲ್ಲಿ ನೀವು ಜನ ಮನಸ್ಸನ್ನ ಗೆದ್ದಿದ್ದೀರಾ ಆಲ್ಮೋಸ್ಟ್. ಸೊ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ? ಮೂವಿಗೂ ಲೈಕ್ ರಂಗಭೂಮಿ ಇದಕ್ಕೆ ಮಜಾ ಭಾರತಕ್ಕೂ ಸೊ ಹೇಗೆ ನೀವು ಫಸ್ಟ್ ಏನಾದ್ರು ನಾಟಕ ಏನಾದ್ರು ಮಾಡ್ತಾ ಇದ್ರಾ ಅಥವಾ ಹೊಸತಾಗಿ ಸ್ಟಾರ್ಟ್ ಮಾಡಿದ್ದ ಹೇಗೆ? ಆಳ್ವಸಲ್ಲಿ ನಾನು ರಂಗಭೂಮಿ ಕಲಾವಿದ ಆಗಿದ್ದೆ. ಆಕ್ಚುಲಿ ನಮ್ಮ ಮೈಮ್ ರಾಮದಾಸ್ ಸರ್ ನಮ್ಮ ಗುರುಗಳು, ಮೈಮ್ ಗುರುಗಳು. ಹಾಗೆ ಅದೇ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದಮೇಲೆ ಡಿಗ್ರಿಲಿ ನಾಟಕ ಫುಲ್ ಕಂಟಿನ್ಯೂ ಮಾಡಿದೆ, ನ್ಯಾಷನಲ್ ಲೆವೆಲ್ಸ್ ಎಲ್ಲ ಬಂತು. ಅದಾದಮೇಲೆ ನಿನಸಂ ಥಿಯೇಟರ್ ಇನ್ಸ್ಟಿಟ್ಯೂಟ್ ಹೋದೆ ಸಾಗರ, ಅಲ್ಲಿ ಡಿಪ್ಲೊಮಾ ಮಾಡಿ ಅದಾದಮೇಲೆ ಡೈರೆಕ್ಷನ್ ಫೀಲ್ಡಲ್ಲಿ ಇದ್ದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಜಾ ಭಾರತಕ್ಕೆ ಸೆಲೆಕ್ಟ್ ಆಯಿತು. ಅದಾದ್ಮೇಲೆ ಮೂವಿ ಕಂಟಿನ್ಯೂ ಆಯಿತು. ಅದಕ್ಕಿಂತ ಮುಂಚೆನೂ ಗಣಿದೇವ್ ಸರ್ ಜೊತೆ ಅದೇ ಮೂವಿಲಿ ಒಂದು ವರ್ಕ್ ಮಾಡಿದ್ದೆ. ಓಕೆ, ಹಾಗೆ. ಸೊ ಸರ್ ನಿಮ್ಮ ಲೈಫ್ ಬಗ್ಗೆ ಕೇಳೋದಾದ್ರೆ, ಸೊ ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿದ್ದೀರಾ. ಸೊ ಇವತ್ತು ಈ ಸಿನಿಮಾ ಕನ್ನಡ ಸಿನಿಮಾ ಬರ್ತಾ ಇದೆ. ಸೊ ಈ ಕನ್ನಡ ಸಿನಿಮಾಗೂ ನಿಮ್ಮ ಮೊದಲಿನ ಸಿನಿಮಾಗೂ ಯಾವ ರೀತಿ ನೀವು ವ್ಯತ್ಯಾಸಗಳನ್ನ ಹೇಳ್ಬಹುದು ಅಂತ? ಆಕ್ಚುಲಿ ನಾನು ಬಂದದ್ದು ಬೇಸ್ ಆಗಿ ಡಾನ್ಸ್ ಅಲ್ಲಿ. ಡಾನ್ಸ್ ಮಾಡ್ತಾ ನಾನು ಫಸ್ಟ್ ಮಾಡಿದ ನಿಜವಾಗ್ಲೂ ಕನ್ನಡ ಮೂವಿ ಪ್ರಾಣ ಅಂತ. ಈಗ ಅದರ ಹೀರೋ ಪ್ರೇಮ್ ಫಸ್ಟ್ ಮೂವಿ ಅದು ನಾನು ಆಕ್ಟ್ ಮಾಡಿದೆ. ಆನಂತರ ಕನ್ನಡ ಸ್ವಲ್ಪ ಮಾಡಿದ್ದೆ, ಮತ್ತೆ ತುಳು ಬಂತು, ಡ್ರಾಮಾ ಫೀಲ್ಡಿಗೆ ಬಂದೆ. ನೆಕ್ಸ್ಟ್ ಡಾನ್ಸ್, ಡ್ರಾಮಾ, ಫಿಲ್ಮ್ ಈಕ್ವಲ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಹಾಗೆ ಓಕೆ, ಮೂರನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿಲ್ವಾ ಸರ್? ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಖುಷಿ ಆಗುತ್ತೆ? ಇಲ್ಲ, ತುಂಬಾ ಖುಷಿ ಆಗುತ್ತೆ. ಅದರ ಅದೊಂದು ಮಜಾನೇ ಬೇರೆ. ಡಾನ್ಸ್, ಪುನಃ ಡ್ರಾಮಾ, ಫಿಲ್ಮ್. ಓಕೆ, ಮದುವೆನೂ ಆಗಿದೆ ಅಲ್ವಾ, ಸೊ ಬ್ಯಾಲೆನ್ಸ್ ಮಾಡೋದು ಅವರಿಗೆ ಅಭ್ಯಾಸ ಆಗೋಗಿದೆ. ಈಗ ಅವರಿಗೆ ಕಲಿಸ್ತಾ ಇದ್ದೀನಿ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ. ಸೊ ನೀವು ಕಲಿಬೇಕು ಸರ್, ಎಲ್ಲ ಕಲಿಬೇಕು. ಇಲ್ಲ ಅದೇ ಕಲಿಯಕ್ಕೆ ಟ್ರೈ ಮಾಡ್ತಿದ್ದೀನಿ. ಕಲಿತಿದ್ದೀರಾ? ಸೊ ಎಲ್ಲ ಕಲಿತಿದ್ದೀನಿ, ಇನ್ನೊಂದು ಬ್ಯಾಲೆನ್ಸ್ ಮಾಡೋದು ಬಾಕಿ ಇದೆ. ಓಕೆ, ಹಾಗೆ. ಓಕೆ ಮೇಡಮ್, ನೀವು ಇನ್ನು ಕಾಸ್ಟಿಂಗ್ ಎಲ್ಲ ಹೇಗೆ ಮಾಡಿದ್ರಿ ಅಂತ? ಕಾಸ್ಟಿಂಗ್ ಇದನ್ನ ನಾನು ಕೊಟ್ಬಿಟ್ಟಿದ್ದು ಗಣಿದೇವ್ ಕಾರ್ಕಳ ಸರ್ ಅವರಿಗೆ. ಸೊ ಎಲ್ಲರೂ ಕಾಸ್ಟಿಂಗ್ ಮಾಡಿದ್ದು ಅವರೇ. ಸೊ ಆಲ್ಮೋಸ್ಟ್ ಈ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರ ಅವ್ರದ್ದಿದೆ ಅನ್ಸುತ್ತೆ ನನಗೆ. ಗಣಿದೇವ್ ಕಾರ್ಕಳ ಸರ್ ಅವ್ರನ್ನ ನೋ ಅವರು, ಬಿಕಾಸ್ ಐ ಡೋಂಟ್ ನೋ ಇವ್ರು ಯಾರು ನನಗೆ ಗೊತ್ತಿರಲಿಲ್ಲ. ದಿಸ್ ಆಲ್ ಪೀಪಲ್ ಆರ್ ನ್ಯೂ ಟು ಮೀ. ಸೊ ಇಫ್ ಹೀಗೆ ಅವ್ರು ನನಗೆ ಹೇಳಿದ್ರು ಈ ಥರ ಎಲ್ಲರೂ ಇದ್ದಾರೆ, ಸೊ ಯಾರು ಬೆಸ್ಟ್ ಇದ್ದಾರೆ ಅದನ್ನ ನಾನು ಚೂಸ್ ಮಾಡ್ಕೊ. ಸರ್ ನೀವು ಹೇಳಿದ್ರಿ ಒಂದು ಗಿಂಬಲ್ ಅಲ್ಲಿ ಫುಲ್ ಶೂಟ್ ಆಗಿದೆ ಸಿನಿಮಾ ಅಂತ, ಬಹುಶಃ ಇದು ಫಸ್ಟ್ ಟೈಮ್ ಆಗ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಸೊ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಅದೇ ನಾವು ಆಗ ಹೇಳಿದ್ವಲ್ಲ, ನಮ್ಮ ಕ್ಯಾಮರಾಮನ್ ಬಾತುಕುಲಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತ. ಸೊ ಗಿಂಬಲ್ ಅಲ್ಲಿ ಹ್ಯಾಂಡಲ್ ಮಾಡೋದು ಕ್ಯಾಮರಾಮನ್ ಕೈಲಿರುತ್ತೆ. ಸೊ 5 days ಅವ್ರ ಕೈಯಲ್ಲಿ ಗಿಂಬಲ್ ಇಟ್ಕೊಂಡು ಅವ್ರ ಕೈ ಹೆಂಗಿರ್ಬೇಡ, ಆ ಪೇನ್ ಹೆಂಗಿರ್ಬೇಡ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಹೇಗೆ ಅವ್ರು ಮ್ಯಾನೇಜ್ ಮಾಡಿದ್ರು ಅಂತ? ಅದೇ ಅವ್ರಿಗೂ ನಿದ್ದೆ ಇಲ್ಲ, ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ಕ್ಯಾಮರಾಮನ್. ಅವ್ರಿಗೂ ಕೂಡ ಮೊದಲ ಫಿಲ್ಮ್ ಅದು. ಓಕೆ, ಸೊ ಎಲ್ರಿಗೊಂದು ಹಸಿವು ಅನ್ನೋದಿತ್ತು, ಮಾಡ್ಲೇಬೇಕು ಅನ್ನೋ ಹಸಿವು. ಅದು ಯಾವ್ದು ಬೇಕಾದ್ರೂ ಗೆಲ್ಸುತ್ತೆ. ಅದಕ್ಕೆ ಇದೆ ನಮ್ಮ ಮೂವಿ ಸಾಕ್ಷಿ ಅಲ್ವಾ? ಹಾರ್ಡ್ ವರ್ಕ್ ಪ್ಲಸ್ ಡೆಡಿಕೇಶನ್ ಡೆಫಿನೆಟ್ಲಿ ಸಕ್ಸಸ್ ಅಂತ ಹೇಳ್ತಾರೆ. ಸೊ ಹಾಗೆ, ಸೊ ಬಹುಶಃ ಡಬ್ಬಿಂಗ್ ಮಾಡ್ಬೇಕಾದ್ರೆ ಕಷ್ಟ ಆಗ್ಬೋದು ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಮಂಗಳೂರವರು, ನಮ್ಮ ಕನ್ನಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಮಂಡ್ಯ ಕನ್ನಡ ಆಬ್ವಿಯಸ್ಲಿ ಇರುತ್ತೆ. ಬಟ್ ಹೇಗೆ ಸರ್ ಇದು ಡಬ್ಬಿಂಗ್ ಹೇಗಿತ್ತು ಅಂತ? ತುಂಬಾ ಕಷ್ಟ, ಡಬ್ಬಿಂಗ್ ಸಖತ್ತಾಗಿತ್ತು. ಅದಲ್ಲದೆ ಕೆಲವರಿಗೆ ನಮ್ಗೆ ಏನಾಯ್ತು ಅಂದ್ರೆ ಪ್ರಾಬ್ಲಮ್, ಡಬ್ಬಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅಂದ್ರೆ ಡೇ ನೈಟ್ ಮಾಡಿದ್ವಲ್ಲ, ಸ್ವಲ್ಪ ವಾಯ್ಸಿಂಗ್ ಸ್ಟ್ರೈನ್ ಆಗಿತ್ತು. ಸೊ ಡಬ್ಬಿಂಗ್ ಅಲ್ಲಿ ನಾವ್ ಏನ್ ಇದ್ ಮಾಡ್ತಿದ್ವಿ ಅಂದ್ರೆ ಎಸ್ಪೆಷಲ್ ನಂಗೆ, ಸೊ ನಂದು ಒಂಥರ ಸೈಕೋ ಆಗಿದ್ರಿಂದ ವಾಯ್ಸ್ ಸ್ವಲ್ಪ ಕ್ರ್ಯಾಕ್ ಆಗಿತ್ತು.
ಸೊ ಅದು ಮ್ಯಾಚ್ ಆಗ್ತಿರ್ಲಿಲ್ಲ. ನಾನು ಸ್ವಲ್ಪ ಟೈಮ್ ತಗೊಂಡೆ, ಅದು ಬಿಟ್ರೆ ಇವ್ರದೆಲ್ಲ ಬೇಗ ಆಯ್ತು, ಪಟ್ ಅಂತ ಆಯ್ತು. ಸೊ ರಾಜೇಶ್ ಸರ್ ಸಖತ್ತಾಗಿ. ನಿಮ್ಗೆ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ತುಂಬಾ ಸ್ಟಾರ್ಟಿಂಗ್ ಫಸ್ಟ್ ಡೇ ತುಂಬಾ ಕಷ್ಟ ಆಯ್ತು. ಫಸ್ಟ್ ಸೀನ್ ಓಪನ್ ಸೀನ್ ಮತ್ತೆ ಬಂತದು. ಅದು ಯಾವ ಎಲ್ಲ ಫಿಲ್ಮ್ ಅಲ್ಲಿ ಆಗಿದೆ. ಫಸ್ಟ್ ಡೇ ಟೇಕ್ ಆಫ್ ಸ್ವಲ್ಪ ಇದಾಗುತ್ತೆ, ಮತ್ತೆ ಕ್ಲೀನ್ ಆಗಿ ಹೋಯ್ತು. ಓಕೆ, ನಮ್ಮ ಗಣಿ ಸರ್ಗೆ ಖುಷಿ ಆಗಿದೆ, ಡೈರೆಕ್ಟರ್ಗೆ ಖುಷಿ ಆಗಿದೆ, ಪ್ರೊಡ್ಯೂಸರ್ಗೆ ಖುಷಿ ಆಗಿದೆ, ಅನ್ನದಾತರಿಗೆ ಖುಷಿ ಆದ್ರೆ ಸಾಕು. ಮೇಡಮ್ ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಡಬ್ಬಿಂಗ್ ಇದ್ದು? ಇಟ್ಸ್ ಗುಡ್ ಆಕ್ಚುಲಿ. ನಂದು ಕೂಡ ಫಸ್ಟ್ ಟೈಮ್ ಇದು ಡಬ್ಬಿಂಗ್. ಓಕೆ, ಮೊದಲ ಮೂವಿ. ಓಕೆ, ಸೊ ಫಸ್ಟ್ ಟೈಮ್ ಆಗಿ ಚೆನ್ನಾಗಿ ಬಂತಿತ್ತು. ಸೂಪರ್ ಆಗಿ ಬಂದಿದೆ. ಹೇಗೆ ಬಂತು ನಿಮ್ಗೆ, ಹೇಗೆ ಅನಿಸ್ತು? ಎವ್ರಿವನ್ಸ್ ಆರ್ ಗುಡ್, ಎಲ್ಲರದ್ದು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ, ಸೊ ಖುಷಿ ಆಗಿದೆ. ಆಫ್ ಕೋರ್ಸ್ have to be right. I can't say I'm not. ಡಬ್ಬಿಂಗ್ ಫಿನಿಶ್ ಆಗಿದೆ. ಓಕೆ, ಹಿಂದಿ ಡಬ್ಬಿಂಗ್ ಆಗಿದೆ. ಸೊ ಇನ್ನೊಂದು ಫೀಮೇಲ್ ವಾಯ್ಸ್ ಇವರೇ ಕೊಟ್ಟಿದ್ದಾರೆ, ಮತ್ತೆ ಮೇಲ್ ವಾಯ್ಸ್ ಒಬ್ಬರೇ ಕೊಟ್ಟಿದ್ದಾರೆ 14 ಮೆಂಬರ್ಸ್ ಗೆ. ಓ, ಅದು ಹೇಗೆ? ಅದು ಮಿಮಿಕ್ರಿ, ಅದು ವಾಯ್ಸ್ ಓವರ್ ಅಲ್ವಾ? ಸೊ ಯಾವತ್ತು ಈ ಸಿನಿಮಾ ನಮ್ಮೆಲ್ರಿಗೂ ನೋಡೋದಕ್ಕೆ ಸಿಗ್ತಾ ಇದೆ ಅನ್ನೋಂಥದ್ದೊಂದು ಕ್ಯೂರಿಯಾಸಿಟಿ. ಮಂತ್ ಆಫ್ ಡಿಸೆಂಬರ್ ಅಲ್ಲಿ. ಸೊ ಯಾವ ಲೈಕ್ OTT ಅಥವಾ ಹೇಗೆ, ಯಾವ ಮೂಲಕ ಬರ್ತಾ ಇದೆ? ಫಸ್ಟ್ ಮೊದಲಿಗೆ OTT ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಿದೆ. ಸವ್ಯಸಾಚಿ ಬ್ಯಾನರ್ ಅಂಡರ್ ಅಲ್ಲಿ ಸವ್ಯಸಾಚಿ ಕ್ರಿಯೇಷನ್ಸ್ ಬ್ಯಾನರ್. ಸವ್ಯಸಾಚಿ ಅಂತ, ಸವ್ಯಸಾಚಿ ಬ್ಯಾನರ್. ಸೊ ಅದರ ಅಂಡರ್ ಅಲ್ಲಿ OTT ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ರಿಲೀಸ್ ಮಾಡ್ಬೇಕು ಅಂತ ಇದ್ದೀವಿ. ಓಕೆ, ಅದಾದ್ಮೇಲೆ ಕೊರೋನಾ ಎಲ್ಲ ಸ್ವಲ್ಪ ಥಂಡ ಆದ್ಮೇಲೆ ಫೆಬ್ರವರಿಲಿ ಥಿಯೇಟರ್ ಅಂತ ಪ್ಲಾನ್ ಆಗಿದೆ. ಸೊ ಆಲ್ಮೋಸ್ಟ್ ಈಗ ಸಿನಿಮಾದ ಕೆಲಸಗಳೆಲ್ಲ ಮುಗ್ದಿದ್ಯಾ ಅನ್ನುವಂಥದ್ದು? ಆಲ್ಮೋಸ್ಟ್ 90% ಮುಗ್ದಿದೆ. ಓಕೆ, ಸೊ ಮೇಡಮ್ ಡೈರೆಕ್ಟರ್ ಹತ್ರ ಕೇಳಬೇಕು, ಸೊ ಏನು ನೆಕ್ಸ್ಟ್ ಪ್ಲಾನ್ ಏನು ಅಂತದ್ದು? ನೆಕ್ಸ್ಟ್ ಪ್ಲಾನ್ ಬೇಗನೆ ಅನೌನ್ಸ್ ಮಾಡ್ತೀವಿ. ಇನ್ನೊಂದು ಮೂವಿ ಬಗ್ಗೆ ಅದರ ಟೀಮ್ ಅಲ್ಲಿ ಒಂದು ಮೂವಿ ಆಗುವ ಚಾನ್ಸಸ್ ಇದೆಯಾ? ಓಕೆ, ಮಾಡಬೇಕು ಅಲ್ವಾ? ಸೊ ಅಕ್ಕ ತಂಗಿ ಜೊತೆ ನಾವು ಇರ್ಬೇಕು ಅನ್ನೋ ಆಸೆ ಇದೆ ಅಲ್ವಾ? ತಂಗಿ ಜೊತೆ ಬೆನ್ನೆಲುಬಾಗಿರ್ಬೇಕು, ಅಣ್ಣ ಇರ್ಬೇಕಲ್ವಾ ಯಾವಾಗ್ಲೂ ಜೊತೆಯಲ್ಲಿ. ಬಾಯಲ್ಲಿ ಮಾತ್ರ ಅಣ್ಣ ಹೇಳ್ತಿದಾರೆ ಅನ್ಸುತ್ತೆ, ಬಿಕಾಸ್ ಅವ್ರು ಆಗ್ಲಿಂದ ನಗ್ತಾ ಇದಾರೆ, ಮುಖ ನೋಡಿ ಹೇಳ್ತಾ ಇಲ್ಲ ಅಣ್ಣ ನನ್ನ ಅಕ್ಕ ನನ್ನ ತಂಗಿ ಅಂತ ಮುಖ ನೋಡಿ ಹೇಳ್ತಾ ಇಲ್ಲ ಅಲ್ಲ ಸರ್? ಏನು ಯಾತರ ಹೇಳಕ್ ಆಗಲ್ಲ, ಹೇಳಕ್ಕಾಗಲ್ಲ. ಮುಖ ನೋಡಿ ಇವಾಗ ತಂಗಿ ಅಂತ ಹೇಳಿ ನೋಡಿ ಆಬ್ವಿಯಸ್ಲಿ. ಓಕೆ, ಹಾಗೆ ಸೊ ಯಾವ ರೀತಿಯಾಗಿ ಈ ಒಂದು ಸಿನಿಮಾ ಮೂಡಿ ಬಂದಿದೆ, ಜೊತೆಗೆ ಯಾವೆಲ್ಲ ಕತೆ ಅಂತೂ ನೀವು ಹೇಳಲಿಲ್ಲ ನಮಗೆ, ಒಂದು ಸಣ್ಣ ಹಿಂಟ್ ಆದ್ರೂ ಕೊಡ್ಬೋದಾ ಅನ್ನುವಂಥದ್ದು? ಇಲ್ಲ ಹೇಳ್ತಾ ಇದ್ರೆ, ಬಟ್ ಸ್ವಲ್ಪ ಹಿಂಟ್ ಒನ್ ವರ್ಡ್ ಅಲ್ಲ ಯು ಕ್ಯಾನ್ ಇಮ್ಯಾಜಿನ್, ರೈಟ್? ಇಮ್ಯಾಜಿನೇಷನ್ ಅಂತ, ಸೆಲ್ಫ್ ಇಮ್ಯಾಜಿನೇಷನ್. ಇನ್ನೊಂದು ಒನ್ ವರ್ಡ್ ಅಲ್ಲಿ ಹೇಳೋದಾದ್ರೆ ಒಂದಿನ ಸ್ಟೋರಿ ಅಂತ. ಒಂದಿನ ಇಮ್ಯಾಜಿನೇಷನ್ ಏನೆಲ್ಲ ಆಗುತ್ತೆ ಅಂದ್ರೆ ಆತರ ಅಲ್ಲ. ಇನ್ನ ಒಂದಿನದಲ್ಲಿ ಬೆಳಿಗ್ಗೆ ಎದ್ದೆ ಅದೊಂಥರ ಸಸ್ಪೆನ್ಸ್. ನಿಜವಾಗ್ಲೂ ಸಸ್ಪೆನ್ಸ್ ಅಲ್ಲಿದೆ, ಒಂದ್ ಚೂರು ಕ್ಲೂ ಕೊಡ್ತಾ ಇಲ್ಲ. ನಾನು ಆಗ್ಲಿಂದ ಟ್ರೈ ಮಾಡ್ತಾ ಇದೀನಿ, ಹೇಳ್ತಾರಾ ಅಂತ ಹೇಳ್ತಾ ಇಲ್ಲ. ಹೇಳ್ಕೊಟ್ಟಿದ್ದೀನಿ ಆಕ್ಚುಲಿ, ಹೇಳ್ಬಾರ್ದು ಅಂತ ಮಾತಾಡುವಾಗ. ಅವಾಗ ಒಮ್ಮೆ ಹೇಳ್ದೆ, ಅದ್ರ ಗೊತ್ತಾಗಿಲ್ಲ ನಿಮ್ಗೆ ಯಾರಿಗೂ. ಬಿಟ್ಟೆ ನಾನು, ಡೈರೆಕ್ಟರ್ ಫಸ್ಟೇ ಹೇಳಿದಾರ ಹೇಳ್ಬಾರ್ದು, ಸೊ ನಾವ್ ಇಂಟರ್ವ್ಯೂಗೆ ಹೋಗ್ತಾ ಇದೀವಿ, ಅಲ್ಲಿ ಹೇಳ್ಬಾರ್ದು, ಸಸ್ಪೆನ್ಸ್ ಇರಬೇಕು ಅಲ್ವಾ? ಅದು ಪಾಯಿಂಟ್. ಪೇಮೆಂಟ್ ಕೊಟ್ಟಾಗಿದೆ ಅಲ್ವಾ ಆಗ್ಲೇ? ಕ್ಲಿಯರ್ ಆಗಿದೆ ಪ್ರಮೋಷನ್ ಪೇಮೆಂಟ್. ಓಕೆ, ಇವನು ಸಿನಿಮಾದಲ್ಲಿ 3 ಹಾಡುಗಳು ಇದೆ ಅಂತ ಹೇಳಿದ್ವಿ. ಸೊ ಸಾಂಗ್ಸ್ ಹೇಗೆ ಮೂಡಿ ಬಂದಿದೆ ಅಂತ? ಸಾಂಗ್ಸ್ ಕೂಡ ಸೂಪರ್ ಆಗಿ ಬಂದಿದೆ. ಸೊ ಯಾರ ಡೈರೆಕ್ಷನ್ ಅಲ್ಲಿ, ನಿರ್ದೇಶನ, ಸಂಗೀತ ನಿರ್ದೇಶನ? ಹರ್ಷ ಶೆಟ್ಟಿ ಅಂತ. ಮತ್ತೆ ಲಿರಿಕ್ಸ್ ಕಂಪೋಸಿಂಗ್ ಎಲ್ಲ ಮಾಡಿರುವುದು ಹರ್ಷ ಶೆಟ್ಟಿ ಮತ್ತೆ ಗಣಿದೇವ್ ಸರ್, ಇಬ್ರು ಕೂಡ. ಸೊ ಸಿಂಗರ್ಸ್ ಹೇಗೆ? ಸಿಂಗರ್ಸ್ ಫೀಮೇಲ್ ಸಾಂಗ್ ಬಂದ್ಬಿಟ್ಟು ಒಬ್ರು ಶೀಲಾ ಅಂತ. ಓಕೆ, ಸೊ ಅದು ಕೂಡ ಹೊಸಬರೇ? ಶಿ ಇಸ್ ಆಲ್ಸೋ ನ್ಯೂ. ಸೊ ಎಲ್ಲರೂ ಕೂಡ ಹೊಸಬರೇ. ಸೊ ನಾವು ಹಾಡುವಂತಿತ್ತು, ಅದು ಮತ್ತೆ ವಾಯ್ಸ್ ಕ್ರ್ಯಾಕ್ ಆಗಿತ್ತು ಬೇಡ ಅಂತ ನಾವು ಹೇಳಿದ್ವಿ. ಓಕೆ, ಮತ್ತೆ ನೋಡ್ಬೇಕಲ್ಲ, ಫಿಲ್ಮ್ ನೋಡ್ಬೇಕಲ್ಲ ಅಲ್ವಾ? ಮೇಡಮ್ ಏನು ಟ್ರೈ ಮಾಡಿಲ್ವಾ? ಲೈಕ್ ನಿಮ್ಗೆ ಲೈಕ್ ಡೈರೆಕ್ಟರ್ ಆಗಿ ಮಾಡ್ತಿದ್ದೀರಾ, ಆಕ್ಟ್ರೆಸ್ ಆಗಿದ್ದೀರಾ, ಸೊ ಸಾಂಗ್ ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ? ಅದು ಕೂಡ ಇದೆ. ಸಾಂಗ್ ಮಾಡಿದ್ದೀರಾ? ಹೌದು, ಈ ಸಿನಿಮಾದಲ್ಲೇ? ಹೌದು. ಏನೋ ರಿವೀಲ್ ಬಿಟ್ಕೊಟ್ಟಿಲ್ಲ ನೋಡಿ, ನಾನು ಹೇಳಬೇಕು ಬಂತು ಹೊರಗಡೆ ಅಲ್ವಾ? ನೀವು ಹಾಡಿದ್ದೀರಾ? ಸೊ ಯಾವ ಹಾಡು? ಅದು ಬಿಡಲ್ಲ, ಅದು ಹೇಳಲ್ಲ ಯಾವ ಹಾಡು ಅಂತ. ಸೊ ಏನಾದ್ರು ಕ್ಲಾಸಿಗೆ ಏನಾದ್ರು ಹೋಗಿದ್ರಾ ಸಂಗೀತದ್ದು? ಇಲ್ಲ ಇಲ್ಲ, ಸೆಲ್ಫ್.
ವಿತ್ ಗನಿದೇವ್ ಕಾರ್ಕಳ ಸರ್ ಅವರ ಹೆಲ್ಪ್ ಇಂದ. ಓಕೆ, ಹಾಗೆ. ಸೊ ನೀವು ಮಜಾ ಭಾರತದಲ್ಲಿ ಫುಲ್ ಕಾಮಿಡಿ ರೋಲ್ ಅಲ್ಲಿ ಇದ್ರಿ, ಒಂದು ಸಿನಿಮಾದಲ್ಲಿ ಫುಲ್ ಸೈಕೋ. ಸೊ ಈ ಡಿಫ್ರೆಂಟ್ ಏನು ಚೇಂಜ್ ಓವರ್ ಇದೆ ನೋಡಿ, ಅದು ಹೇಗೆ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇದಾಯ್ತು ಅನ್ನುವಂಥದ್ದು? ಹಿಸ್ ರಿಯಲ್ ಕ್ಯಾರೆಕ್ಟರ್ ಇಸ್ ಆಲ್ಸೋ ಸೈಕೋ. ಕ್ಯಾರೆಕ್ಟರ್ ಅದು ಒಂಥರ ಯಾವ ರೀತಿ ಹೇಳಿದ್ರು ಅದು? ಅಂದ್ರೆ ಸೈಕೋ ಅಂದ್ರೆ ರಿಯಲ್ ಕ್ಯಾರೆಕ್ಟರ್ ಹೇಗೆ? ರಿಯಲ್ ಕ್ಯಾರೆಕ್ಟರ್ ಇಸ್ ಸೈಕೋ. ಲೈಕ್ ಹೇಗೆ ಆ ತರ ಕ್ಯಾರೆಕ್ಟರ್ ಅಗ್ರೆಸಿವ್ ಆಗಿ ಒಂದ್ ಸ್ವಲ್ಪ ಜಾಸ್ತಿ ಇದ್ ಮಾಡೋ ತರ. ಓಕೆ, ಸೊ ನಾವಿವಾಗ ಏನ್ ನಿಮ್ಮನ್ನ ಹೀಗೆ ನೋಡ್ತಾ ಇದೀವಿ, ಹಾಗೆ ನೀವು ಆನ್ ಸ್ಕ್ರೀನ್ ಅಲ್ಲಿ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಡಿಫ್ರೆಂಟ್ ಆಗಿದ್ದೀರಾ. ಸೊ ನಾನು ನೋಡ್ಬೇಕದ್ನ. ಸೊ ಹಾಗೆ, ಸೊ OTT ಅಲ್ಲಿ ಬರ್ತಾ ಇದೆ, ಹಾಗೆ ಫೆಬ್ರವರಿಯಲ್ಲಿ ಥಿಯೇಟರ್ಸ್ ಬರ್ತಾ ಇದೆ. ಓಕೆ, ಸೊ ಡೈರೆಕ್ಟರ್ ವೀಕ್ಷಕರಿಗೆ ಈ ಒಂದು ಸಿನಿಮಾದ ಕುರಿತಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನೋಡಿ, ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು 100% ಕೊಟ್ಟಿದ್ದಾರೆ ಈ ಮೂವಿಯಲ್ಲಿ. ಬೇಸಿಕಲಿ ನಾನು ನಿಮ್ಮ ಮಂಡ್ಯದ ಹುಡುಗಿ, ಫಸ್ಟ್ ಟೈಮ್ ಬರ್ತಿದ್ದೇನೆ. ಎಲ್ರಿಗೂ ಸಪೋರ್ಟ್ ಮಾಡಿ. ಔಟ್ಪುಟ್ ಅಂತೂ ಸೂಪರ್ ಆಗಿ ಬಂದಿದೆ. ಡಿಸೆಂಬರ್ ತಿಂಗಳಲ್ಲಿ ಬರ್ತಿದೆ. ಸೊ ನೋಡಿ, ಹಾರೈಸಿ ಅಂತ ನಿಮ್ಮಲ್ಲಿ ವಿನಂತಿ. ಓಕೆ, ಸೊ ಯಾಕಂದ್ರೆ ಮಂಡ್ಯದ ಹುಡುಗಿ ಮಂಗಳೂರು ಮೇಲೆ ಪ್ರೀತಿಯಿಂದ ಮಂಗಳೂರು ಮಾಡಿದ್ದಾರೆ, ಸೊ ನಾವು ನೋಡ್ಲೇಬೇಕಾಗುತ್ತೆ. ಸೊ ಮೇಡಮ್, ನೀವು ಮಂಡ್ಯದಿಂದಲೇ ಈಗ ಬಂದಿರೋದಾ ಮಂಗಳೂರಿಗೆ? ಇಲ್ಲ, ಬಾಂಬೆ, ಮುಂಬೈಯಿಂದ. ಓಕೆ, ಹಾಗೆ. ಸೊ ಸರ್, ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ ಈ ಒಂದು ಸಿನಿಮಾದ ಬಗ್ಗೆ? ಇಷ್ಟರವರೆಗೆ ನಮ್ಮನ್ನ ಒಂದು ಮಜಾ ಭಾರತದಲ್ಲಿ ನೋಡ್ತಿದ್ರು ನನ್ನನ್ನ, ಸೊ ಅಲ್ಲೇನ್ ಕಾಮಿಡಿ ಮಾಡಿದ್ದೀನಿ, ಅದಕ್ಕಿಂತ ವಿಭಿನ್ನವಾಗಿ ನನ್ನ ಇಷ್ಟು ಒಂದು ವರ್ಷ ಏನು ಕಾಮಿಡಿಯಲ್ಲಿ ನೋಡಿದ್ರು, ಸೊ ನನ್ನ ಬೇರೆ ರೀತಿ ನೋಡ್ಬೇಕಂತ ಅವ್ರಿಗೂ ಒಂದು ಆಸೆ ಇರುತ್ತೆ. ಸೊ ಆದಷ್ಟು ವೀಕ್ಷಕರು ಅದನ್ನ ನೋಡ್ತಾರೆ, ಕಾಯ್ತಾರೆ. ಸೊ ನನ್ಗೆ ನನ್ನ ಫಾಲೋವರ್ಸ್ ಆಗಿ, ನನ್ನ ಫ್ರೆಂಡ್ ಸರ್ಕಲ್ ಆಗಿ, ಅಥವಾ ನಮ್ಮ ಊರವರಾಗ್ಲಿ, ಇವಾಗ ಮಂಗಳೂರಲ್ಲಿ ಓಕೆ ಗೊತ್ತು ಎಲ್ರಿಗೂ ಸ್ವಲ್ಪ ಶಿವರಾಜ್ ಮಜಾ ಭಾರತ ಕಲಾವಿದ ಅಂತ. ಸೊ ಅದನ್ನ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ನನಗೆ. ಖಂಡಿತ ಮಾಡ್ತಾರೆ, ಮಾಡಲೇಬೇಕು, ಮಾಡಿ ಪ್ರೋತ್ಸಾಹಿಸಿ. ಓಕೆ ಸರ್, ನೀವೇನ್ ಹೇಳ್ತೀರಾ ನಿಮ್ಮ? ಎಲ್ಲರೂ ಈ ಫಿಲ್ಮ್ ಅನ್ನು ನೋಡ್ಬೇಕು, ಯಾಕೆಂದ್ರೆ ಕಷ್ಟಪಟ್ಟು ಮಾಡಿದಂತ ಸಿನಿಮಾ. ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ. ಒಂದು ಒಳ್ಳೆ ಟೀಮ್ ಇತ್ತು, ಹೊಸ ಕಲಾವಿದರಿದ್ದಾರೆ. ನಾನು ಕೂಡ ಇದರಲ್ಲಿ ಒಂದು ಇಷ್ಟರವರೆಗೆ ಮಾಡಿದ ವಿಭಿನ್ನವಾದ ಪಾತ್ರವನ್ನು ಮಾಡಿದ್ದೇನೆ ಈ ಫಿಲ್ಮ್ ಅಲ್ಲಿ. ದಯವಿಟ್ಟು ಎಲ್ಲರೂ ನೋಡಿ ಸಹಕರಿಸಿ. ತುಂಬಾ ಔಟ್ಪುಟ್ ತುಂಬಾ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ. ಅದೇ ರೀತಿ ಡೈಲಾಗ್ ಆಗ್ಲಿ ಅಥವಾ ಸಾಂಗ್ ಆಗ್ಲಿ, ಒಂದು 3 ಸಾಂಗ್ ಅಲ್ಲಿ ಸಖತ್ ಸಾಂಗ್ ಉಂಟು, ಒಳ್ಳೆ ಇದುಂಟು. ಅದೇ ರೀತಿ ಫಿಲ್ಮ್ ಇದು ಒಂದು ವಿಭಿನ್ನ ಕತೆ. ಆ ಕಥೆಯಿಂದ ಮೂಡಿ ಬಂದ ಕಾರಣ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಈ ತಂಡದಿಂದ ಇನ್ನಷ್ಟು ಫಿಲ್ಮ್ ಬರುವ ರೀತಿ ನಿಮ್ಮ ಸಹಕಾರ ಇದ್ರೆ ಖಂಡಿತವಾಗ್ಲೂ ಕಲಾವಿದರಿಗೆ ತುಂಬಾ ಖುಷಿ, ಆಶೀರ್ವಾದ ಬೇಕು. ಕಲಾವಿದರಿಗೆ ಬೇಕಾದದ್ದು ಆಶೀರ್ವಾದ, ಕಲಾ ಪೋಷಕರ ಆಶೀರ್ವಾದ. ದಯವಿಟ್ಟು ನಮಗೆ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇವೆ. ಈ ಟೀಮ್ ಅನ್ನು ಹಾರೈಸಿ ಅಂತ ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್. ಥ್ಯಾಂಕ್ ಯು. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಚಿತ್ರಕ್ಕೆ, ಮುಂದೆ ಬರುವಂತಹ ಚಿತ್ರಕ್ಕೆ. ಸೊ ಎಲ್ಲ ಒಳ್ಳೇದಾಗ್ಲಿ. ಸೊ ಆಲ್ ದ ವೆರಿ ಬೆಸ್ಟ್. ನಮ್ಮನ್ನೊಂದು V4ಗೆ ಕರೆದಿದ್ದೀರಾ ನೀವು, ನಮ್ಮನ್ನ ಆಡಿಯನ್ಸ್ ಹತ್ರ ನೀಟಾಗಿ ಪ್ರೆಸೆಂಟ್ ಮಾಡ್ತಿದ್ದೀರಾ ನೀವು. ನಿಮ್ಗೂ ಕೂಡ ಥ್ಯಾಂಕ್ ಯು ನಮ್ಮನ್ನು ಕರೆದಿದ್ದಕ್ಕೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಇನ್ನಷ್ಟು ನಿಮ್ಮ ಕಡೆಯಿಂದ ಮೂವಿಗಳು ನಮಗೆ ಬರಲಿ. ಮನರಂಜನೆ ನಿಮ್ಮಿಂದ ಸದಾ ನಾವು ಬಯಸ್ತಾ ಇರ್ತೀವಿ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಆಕ್ಚುಲಿ. ಓಕೆ, ಸೊ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದೀರಾ, ಕ್ಯೂರಿಯಾಸಿಟಿ ಅಂತೂ ಖಂಡಿತವಾಗಿಯೂ ಇದೆ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಈ ಒಂದು ಹೊಸ ಕನ್ನಡ ಸಿನಿಮಾ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ನಮ್ಮೆಲ್ಲರ ಮುಂದೆ ಬರ್ಲಿಕ್ಕಿದೆ. ಸೊ ಹಿಂದಿ, ಕನ್ನಡ, ಸೊ 2 ಭಾಷೆಗಳಲ್ಲಿ ಕೂಡ ಬರ್ಲಿಕ್ಕಿದೆ. ಸೊ ನಮ್ಮ ತುಳುವಲ್ಲೂ ಕೂಡ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಕಾದ್ ನೋಡೋಣ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.